ಕೊರೋನಾ ಸೋಂಕು ಹರಡುವ ಭೀತಿಯ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಪ್ರತಿಯೊಂದು ಮೆಡಿಕಲ್ ಕಾಲೇಜು ಆಸ್ಪತ್ರೆಗಳಲ್ಲಿ 20 ಬೆಡ್ಗಳಿರುವ ಪ್ರತ್ಯೇಕ ವಾರ್ಡ್ ಹಾಗೂ ಒಂದು ಕ್ರಿಟಿಕಲ್ ಯೂನಿಟ್ ಆರಂಭಿಸಲು ಆದೇಶ ನೀಡಲಾಗಿದೆ ಅಂತ ಜಿಲ್ಲಾಧಿಕಾರಿ ಸಿಂಧು ಬಿ ರೂಪೇಶ್ ಹೇಳಿದ್ದಾರೆ. ಜಿಲ್ಲಾಡಳಿತ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಪ್ರೆಸ್ ಕ್ಲಬ್ನಲ್ಲಿ ಆಯೋಜಿಸಲಾದ ಸಂವಾದ ಕಾರ್ಯಕ್ರಮದಲ್ಲಿ ಅವರು ಈ ಮಾಹಿತಿಯನ್ನು ನೀಡಿದ್ದಾರೆ. ಜಿಲ್ಲೆಯಲ್ಲಿ ಇದುವರೆಗೆ ಕೊರೋನಾ ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿಲ್ಲ. ಕಳೆದೊಂದು ತಿಂಗಳಿಂದಲೇ ಎಲ್ಲಾ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ವಹಿಸಲಾಗುತ್ತಿದೆ. ಒಂದು ವೇಳೆ ಪಾಸಿಟಿವ್ ಪ್ರಕರಣಗಳು ಪತ್ತೆಯಾದರೆ ಕೂಡಲೇ ಮೆಡಿಕಲ್ ಕಾಲೇಜುಗಳಿಗೆ ನೀಡಲಾದ ಆದೇಶವನ್ನು ಕಾರ್ಯರೂಪಕ್ಕೆ ತರಲಾಗುವುದು. ಜಿಲ್ಲೆಯ ಆರೋಗ್ಯ ಕ್ಷೇತ್ರ ಸಿಬ್ಬಂದಿಗೆ ಕೊರೋನಾ ಪ್ರಕರಣಗಳ ನಿರ್ವಹಣೆ ಕುರಿತಂತೆ ಸೂಕ್ತ ತರಬೇತಿ ಕೂಡ ನೀಡಲಾಗಿದೆ ಎಂದು ಅವರು ಹೇಳಿದರು. ದೇಶದಲ್ಲಿ ಮಾರ್ಚ್ 22ರಿಂದ ಅಂತಾರಾಷ್ಟ್ರೀಯ ವಿಮಾನಗಳಿಗೆ ನಿಷೇಧವಿದೆ. ಈ ಕ್ರಮ ಹಿಂದೆಯೇ ಆಗಬೇಕಾಗಿತ್ತು, ಆದರೆ ಈಗ ಕೊನೆಗೂ ಜಾರಿಯಾಗಿದೆ. ಈಗಾಗಲೇ ಜಿಲ್ಲೆಯಲ್ಲಿ ಹೋಮ್ ಕ್ವಾರಂಟೈನ್ನಲ್ಲಿರುವವರ ಸಂಖ್ಯೆ 1,000ಕ್ಕೂ ಅಧಿಕ. ಅವರೆಲ್ಲರ ಆರೋಗ್ಯ ಸ್ಥಿತಿಯನ್ನ ನಿತ್ಯವೂ ಕರೆ ಮಾಡಿ ವಿಚಾರಿಸಲಾಗ್ತಾ ಇದೆ. ಅಂತಾರಾಷ್ಟ್ರೀಯ ವಿಮಾನ ಸೇವೆ ಸ್ಥಗಿತಗೊಳ್ಳಲು ಇನ್ನೂ 2 ದಿನಗಳು ಇರುವುದರಿಂದ ಹೋಮ್ ಕ್ವಾರಂಟೈನ್ಗೊಳಗಾದವರ ಸಂಖ್ಯೆ 2,000ಕ್ಕೆ ಏರುವ ನಿರೀಕ್ಷೆ ಇದೆ ಎಂದು ಹೇಳಿದರು. ವಿದೇಶಗಳಿಂದ ಬಂದವರೆಲ್ಲರೂ ಸೋಂಕು ಇರಲಿ ಇಲ್ಲದಿರಲಿ ಕಡ್ಡಾಯವಾಗಿ 14 ದಿನಗಳ ಹೋಮ್ ಕ್ವಾರಂಟೈನ್ ಮಾಡಬೇಕು ಮತ್ತು ಇತರ ನಾಗರಿಕರಿಂದ ಅಂತರ ಕಾಯ್ದುಕೊಳ್ಳಬೇಕು. ಅವರಿಗೆ ಪ್ರತ್ಯೇಕ ಕೋಣೆ ಮತ್ತು ಪ್ರತ್ಯೇಕ ಬಾತ್ರೂಮ್ ವ್ಯವಸ್ಥೆಯನ್ನ ಕಲ್ಪಿಸಬೇಕು. 14 ದಿನಗಳಲ್ಲಿ ಸೋಂಕಿನ ಲಕ್ಷಣ ಕಂಡುಬಂದರೆ ಕೂಡಲೇ 104 ಅಥವಾ 1077 ಸಂಖ್ಯೆಗೆ ಕರೆ ಮಾಡಿ ಮಾಹಿತಿಯನ್ನ ನೀಡಬೇಕು. ವಿದೇಶದಿಂದ ಬಂದವರು ಮಾತ್ರವಲ್ಲ, ಇತರರು ಕೂಡ ಸೋಂಕಿನ ಲಕ್ಷಣ ಕಂಡುಬಂದ ಕೂಡಲೇ ಈ ದೂರವಾಣಿ ಸಂಖ್ಯೆಗಳನ್ನು ಸಂಪರ್ಕಿಸಿ ಮಾಹಿತಿಯನ್ನ ನೀಡಬೇಕು ಎಂದವರು ಹೇಳಿದರು. ನಮ್ಮಲ್ಲಿ ಗುರುತಿಸಿದಂತಹ ಹೋಮ್ ಕ್ವಾರಂಟೈನ್ ಕೇಸಸ್ 1000 ದಾಟಿದೆ ನಮ್ಮ ಒಂದು ಜಿಲ್ಲೆಯಲ್ಲಿ. ಸೊ ಟ್ರ್ಯಾಕಿಂಗ್ ದೆಮ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ಡಿಫಿಕಲ್ಟ್ ಆಲ್ಸೋ. ಒಂದು ಪಾಸಿಟಿವ್ ಕೇಸ್ ಬಂತು ಇಟ್ಕೊಳ್ಳಿ, ನಿನ್ನೆ ಕೊಡಗುವಲ್ಲಿ ನೋಡಿದ್ವಿ, ಅದು ಫುಲ್ ಚೈನ್ ಹುಡುಕ್ಬೇಕಾಗುತ್ತೆ ಅವ್ರು ಯಾರ್ಯಾರ ಹತ್ರ ಕಾಂಟ್ಯಾಕ್ಟ್ ಇದ್ರು ಅಂತ. ಸೊ ಈಗಲಿಂದನೇ ನಾವು ಹೋಮ್ ಕ್ವಾರಂಟೈನ್ನ ಸರಿಯಾಗಿ ಮಾಡೋದನ್ನ ಜನರಿಗೆ ತಿಳಿಸ್ಬೇಕು. ಈ ಹೋಮ್ ಕ್ವಾರಂಟೈನ್ ಸುಮ್ಮನೆ ಮಾತು ಹೇಳಿ ಓಕೆ ಸರಿ ಮನೇಲಿರ್ತೀನಿ ಅಂತ ಹೇಳಿದ್ಯಾ, ಸ್ಟ್ಯಾಂಪ್ ಹಾಕಿದ್ಯಾ, ಇರ್ತೀನಿ ಅಂತ ನಮ್ಮ ಹತ್ರ ಹೇಳ್ಬಿಟ್ಟು ಆಮೇಲೆ ಸುತ್ತಾಡೋದು ಏನು ಪ್ರಯೋಜನ ಇಲ್ಲ ಆ ಥರ ಎಲ್ಲ ಮಾಡಿದ್ರೆ. ಸೊ ಜನರಿಗೆ ಒಂದು ಸ್ವಲ್ಪ ಸೆಲ್ಫ್ ರಿಸ್ಟ್ರೈಂಟ್ ತುಂಬ ಮುಖ್ಯ. ಯಾರ್ಯಾರಿಗೆ ನಾವು ಹೋಮ್ ಕ್ವಾರಂಟೈನ್ ಹೇಳಿದೀವೋ ಅವರೆಲ್ಲ. ಮತ್ತು ಇನ್ನೂ 2 ದಿನ ಫ್ಲೈಟ್ಸ್ ಇರುತ್ತೆ. ಈ ಥರ ಫ್ಲೈಟಲ್ಲಿ ಬರೋ ಎಲ್ಲರಿಗೂ ಇವಾಗ ಕ್ವಾರಂಟೈನ್ ಇಸ್ ಮ್ಯಾಂಡೇಟರಿ. ಜಿಲ್ಲಾ ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕಿ ಗಾಯತ್ರಿ ನಾಯಕ್ ಅವರು ಮಾತನಾಡಿ, ಈಗಾಗಲೇ ಜಿಲ್ಲೆಯಲ್ಲಿ ಕೊರೋನಾ ವೈರಸ್ ಬಗ್ಗೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಸಾರ್ವಜನಿಕರು ಕೂಡ ಗುಂಪು ಗುಂಪಾಗಿ ಸೇರದೆ ಒಬ್ಬಂಟಿಯಾಗಿದ್ದುಕೊಂಡು ವೈರಸ್ ತಡೆಗೆ ಸಹಕರಿಸಬೇಕು ಎಂದು ಹೇಳಿದರು. ಆಶಾ ಕಾರ್ಯಕರ್ತರಿಗೆ ಪ್ರಾಥಮಿಕವಾಗಿರುವಂತಹ ಟ್ರೈನಿಂಗ್ ಅನ್ನು ಕೊಟ್ಟು ಈ ಕೆಲಸವನ್ನು ಆರಂಭಿಸಿದ್ವಿ. ಬಹಳ ಅದ್ಭುತವಾಗಿ ಅವರು ಕೆಲಸವನ್ನ ಮಾಡಿದ್ದಾರೆ. They have reached 17th they have reached around 2 lakhs people, ಅಂದ್ರೆ 55,000. ಇಟ್ ಇಸ್ ಅನ್ ಅಮೇಜಿಂಗ್ ಜಾಬ್ ಅಂತ ಹೇಳ್ಬೋದು. ನಮ್ಮ ಫೀಲ್ಡ್ ಹೆಲ್ತ್ ವರ್ಕರ್ಸ್ ಮಾಡಿರುವಂತ ಕೆಲಸ. ಅವ್ರದೆಲ್ಲ ಮಾಹಿತಿಯನ್ನ ನಮ್ಮ ಸ್ಥಳೀಯವಾಗಿರುವಂತಹ ಮೆಡಿಕಲ್ ಆಫೀಸರ್ಸ್ಗಳು ಏನ್ ಮಾಡ್ತಾ ಇದ್ದಾರೆ, ಅದನ್ನ ದಾಖಲೆಗಳನ್ನ ಇಟ್ಕೊಳ್ತಾ ಇದ್ದಾರೆ. ಮಾಂಸ ತಿನ್ನುವ ವಿಚಾರದಲ್ಲಿ ಸಾರ್ವಜನಿಕರು ಆತಂಕ ಪಡುವ ಅಗತ್ಯವಿಲ್ಲ. ಆದರೆ ಯಾವುದೇ ಮಾಂಸವನ್ನು ಸಮರ್ಪಕವಾಗಿ ಬೇಯಿಸಿ ತಿಂದರೆ ಏನೂ ತೊಂದರೆ ಆಗದು. 70 ಡಿಗ್ರಿ ಸೆಲ್ಸಿಯಸ್ನಲ್ಲಿ 20 ನಿಮಿಷ ಕುದಿಸಿದ ಆಹಾರ ಪದಾರ್ಥದಲ್ಲಿ ಯಾವುದೇ ವೈರಸ್ ಬದುಕುಳಿಯುವುದಿಲ್ಲ. ಹಾಗಾಗಿ ಅರೆಬರೆ ಬೇಯಿಸಿ ಮಾಂಸ ತಿನ್ನದಂತೆ ಜಾಗರೂಕತೆ ವಹಿಸಿ. ಕೊರೋನಾ ಸೋಂಕಿಗೆ ಸೂಕ್ತ ಚಿಕಿತ್ಸೆ ಇದುವರೆಗೂ ಲಭ್ಯವಿಲ್ಲ. ಪಾಸಿಟಿವ್ ಪ್ರಕರಣ ಪತ್ತೆಯಾದಾಗ ರೋಗಿಗೆ ಶೀತ, ಕೆಮ್ಮು, ಜ್ವರಕ್ಕೆ ಚಿಕಿತ್ಸೆಯನ್ನು ಒದಗಿಸಬೇಕಾಗುತ್ತದೆ. ರೋಗಿಯಲ್ಲಿ ವೈರಲ್ ಜೊತೆ ಬ್ಯಾಕ್ಟೀರಿಯಲ್ ಸೋಂಕು ಅಧಿಕವಾಗಿರುತ್ತದೆ. ಹಾಗಾಗಿ ರೋಗ ನಿರೋಧಕ ಶಕ್ತಿ ಹೆಚ್ಚು ಇರುವವರು ಅತಿ ಬೇಗ ಗುಣಮುಖರಾಗುತ್ತಾರೆ ಎಂದು ಡಿಎಚ್ಒ ಡಾಕ್ಟರ್ ರಾಜೇಶ್ ಮಾಹಿತಿಯನ್ನ ನೀಡಿದರು. ಯಾವುದೇ ಮಾಂಸಾಹಾರವನ್ನು ಸೇವಿಸಬಹುದು, ಬಟ್ ಅದನ್ನು ಕ್ರಮಬದ್ಧವಾಗಿ ಮತ್ತು ಸರಿಯಾದ ರೀತಿಯಲ್ಲಿ ಬೇಯಿಸಿ ತಿನ್ನಬೇಕಾಗುತ್ತೆ. ಹಸಿ ಮಾಂಸ ತಿನ್ನುವುದು ಬರೀ ಕೊರೋನಾಕ್ಕಲ್ಲ, ಅದರಿಂದ ಬೇರೆ ಬೇರೆ ರೋಗಗಳು ಹರಡುವ ಸಾಧ್ಯತೆಗಳು ತುಂಬ ಇರ್ತದೆ. ಸೊ ಹಸಿ ಮಾಂಸವನ್ನು ದಯವಿಟ್ಟು ಯಾರು ಕೂಡ ಅದು ಬೋಡಿ ಆಗಿರಲಿ ಎನಿಥಿಂಗ್ ಕುರಿ, ಆಡು, ವಾಟ್ ಎವರ್ ಇಟ್ ಇಸ್, ಅದನ್ನು ತಿನ್ನಬಾರ್ದು. 70 ಡಿಗ್ರಿ ಸೆಂಟಿಗ್ರೇಡ್ಗಿಂತ ಮೇಲೆ 20 ಮಿನಿಟ್ಸ್ ಬಾಯ್ಲ್ ಆದರೆ ವೈರಸ್ಗಳು ಆ ಇದರಲ್ಲಿ ಉಳಿಯುವುದಿಲ್ಲ. ಸೊ ಆಲ್ ಮಾಂಸ ವಿಲ್ ಬಿ ಸೇಫ್.
ಕಾರ್ಯಕ್ರಮದಲ್ಲಿ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ರಾಜೇಶ್, ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ನಾಯಕ್ ಇಂದಾಜೆ, ಪ್ರಧಾನ ಕಾರ್ಯದರ್ಶಿ ಇಬ್ರಾಹಿಂ ಅಡ್ಕಸ್ಥಳ, ಆರ್ಸಿ ಭಟ್ ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.